ರಾಘವೇಂದ್ರ ರಾಯರು ವೀಣೆಯನ್ನ ಹಿಡಿದು ಕುಳಿತರಂತೂ ಶ್ರೀಕೃಷ್ಣನೇ ಎದುರು ನಿಂತು ನೃತ್ಯ ಮಾಡುತ್ತಿದ್ದನಂತೆ. ರಾಯರು ಸಂಗೀತ ಹಾಡಿದ್ರೆ ಜಗವೇ ಮೈಮರೆಯುತ್ತಿತ್ತಂತೆ. ಮಧ್ವ ಮತವನ್ನ ದೇಶದಾದ್ಯಂತ ಪ್ರಚಾರ ಮಾಡಿದ ರಾಯರು ಜನರಿಗೆ ಮುಕ್ತಿ ಮಾರ್ಗ ತೋರಲು ಭೂಮಿಯಲ್ಲಿ ಅವತಾರವೆತ್ತಿದ ಯತಿ. ಪೂರ್ವದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವನ ದೇವಗಣಗಳಲ್ಲಿ ಶಂಕುಕರ್ಣರಾಗಿ ಬ್ರಹ್ಮದೇವನ ಶಾಪದಿಂದ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿ ಅನವರತ ನಾರಾಯಣ ನಾಮ ಸಂಕೀರ್ತನೆ ಮಾಡುತ್ತಾ ದುಷ್ಟ ಸಂಹಾರಕ್ಕೆ ಸಹಕಾರಿಯಾಗಿ ನಿಂತ ಪ್ರಹ್ಲಾದ ತನ್ನ ಮುಂದಿನ ಜನ್ಮದಲ್ಲಿ ವ್ಯಾಸರಾಗಿ ಹುಟ್ಟಿದ್ರಂತೆ. ವ್ಯಾಸರ ಅವತಾರ ನಂತರ ರಾಘವೇಂದ್ರ ತೀರ್ಥ ಯತಿರಾಜರಾಗಿ ಹುಟ್ಟಿದ್ರಂತೆ. ಅದಕ್ಕೆ ಪ್ರಹ್ಲಾದ ವ್ಯಾಸಮುನಿಯೇ, ರಾಘವೇಂದ್ರ ಯತಿಯೇ ಎಂದು ಭಕ್ತರು ಅವರನ್ನ ಆರಾಧಿಸುವುದು. 16ನೇ ಶತಮಾನದಲ್ಲಿ ಭೂಮಿಯಲ್ಲಿ ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಮ್ಮ ಎಂಬ ಸಾಧ್ವಿ ದಂಪತಿಗಳಿಗೆ ತಿರುಪತಿ ಗಿರಿವಾಸನ ಅನುಗ್ರಹದಿಂದ ಜನಿಸಿದ ಶ್ರೀ ಗುರು ರಾಘವೇಂದ್ರ ತೀರ್ಥರು ಜನರ ಕಷ್ಟದ ಕಣ್ಣೀರನ್ನ ಒರೆಸಿ ಸರ್ವರಿಗೂ ಮುಕ್ತಿಯ ಮಾರ್ಗ ತೋರಿದವರು. ಹಲವು ಕೃತಿಗಳನ್ನ ಭಾಷ್ಯಗಳನ್ನ ಬರೆದ ಅವರು ಮಹಾಭಾರತವೇ ಮೊದಲಾದ ಕೃತಿಗಳಿಗೆ ಅರ್ಥ ವಿವರಣೆಗಳನ್ನು ಬರೆದಿದ್ದಾರೆ. ಶ್ರೀ ಗುರು ರಾಘವೇಂದ್ರ ರಾಯರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಥವಾ ವೆಂಕಣ್ಣ. ಕುಂಭಕೋಣದ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವೆಂಕಟನಾಥರು ಸನ್ಯಾಸ ದೀಕ್ಷೆಯ ಬಳಿಕ ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರರಾದರು. ಗುರು ರಾಘವೇಂದ್ರರಾಯರು ಸಶರೀರದೊಂದಿಗೆ ಬೃಂದಾವಸ್ಥನರಾದ ದಿನವನ್ನ ಭಕ್ತರು ಗುರುರಾಯರ ಆರಾಧನೆಯಾಗಿ ಆಚರಿಸುತ್ತಾರೆ. ಆರಾಧನೆಯನ್ನ ಎಲ್ಲರೂ 3 ದಿನ ಎಂದು ಆಚರಿಸುತ್ತಾರೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಎಂದು ಕರೆಯಲಾಗುವ ಈ 3 ದಿನಗಳಂದು ರಾಯರ ಮಠದಲ್ಲಿ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಗುರು ರಾಘವೇಂದ್ರರ ವೈಭವ, ರಾಯರ ಚರಿತ್ರೆಯ ಪಠಣ, ರಾಯರ ಪವಾಡಗಳ ಸ್ಮರಣೆ ನಡೆಯುತ್ತದೆ. 3 ದಿನವೂ ಅನ್ನ ಸಂತರ್ಪಣೆಯೂ ನಡೆಯುತ್ತದೆ. ರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿ 347 ವರ್ಷಗಳೇ ಉರುಳಿವೆ. ಆದರೆ ರಾಯರು ಈ ಬೃಂದಾವನದಲ್ಲಿಯೇ ಇನ್ನು 371 ವರ್ಷಗಳ ಕಾಲ ಸಶರೀರಿಗಳಾಗಿದ್ದು ತಮ್ಮ ಎಲ್ಲಾ ಭಕ್ತರನ್ನ ಕಾಯುತ್ತಾರೆ ಎನ್ನುವ ನಂಬಿಕೆ ಇದೆ. ಒಟ್ಟು 700 ವರ್ಷಗಳ ಕಾಲ ತಾವು ಬೃಂದಾವನದಲ್ಲಿದ್ದು ಈ ಭರತ ವರ್ಷದ ಎಲ್ಲಾ ಜನರ ಸಂಕಷ್ಟಗಳನ್ನು ಪರಿಹರಿಸುವುದಾಗಿ ರಾಯರು ಹೇಳಿದ್ದಾರಂತೆ. ರಾಯರು ಬೃಂದಾವನಸ್ಥರಾದ ಮೇಲೂ ಕೆಲವರಿಗೆ ದರ್ಶನ ಕೊಟ್ಟಿದ್ದುಂಟು ಎನ್ನುತ್ತದೆ ಇತಿಹಾಸ. 150 ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕಲೆಕ್ಟರ್ ಆಗಿದ್ದ ಸರ್ ಥಾಮಸ್ ಮನ್ರೋ ಅವರಿಗೆ ದರ್ಶನ ನೀಡಿದ್ರಂತೆ. ರಾಯರು ಇನ್ನೂ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ಎನ್ನುವ ನಂಬಿಕೆಗೆ ಇದು ಪುಷ್ಟಿ ನೀಡುತ್ತದೆ. ಮಂಚಾಲೆ ಎಂತಲೂ ಕರೆಯಲ್ಪಡುವ ಮಂತ್ರಾಲಯವು ಆಂಧ್ರದ ಕರ್ನೂಲ್ ಜಿಲ್ಲೆಯಲ್ಲಿ ತುಂಗಾ ನದಿ ತಟದ ಮೇಲೆ ನೆಲೆಸಿದೆ. ಗುರು ರಾಘವೇಂದ್ರ ರಾಯರ ಬೃಂದಾವನವಿರುವ ಈ ಕ್ಷೇತ್ರವು ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರನ್ನ ಸೆಳೆಯುತ್ತದೆ. ಶ್ರೀ ಗುರು ರಾಘವೇಂದ್ರ ರಾಯರು ದ್ವೈತ ಪಂಥದ ಸಂಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರ ಅನುಯಾಯಿಯಾಗಿದ್ದು ಅವರ ಪರಿಪಾಲಕರೂ ಆಗಿದ್ರು. ಅಲ್ಲದೆ ಮಂತ್ರಾಲಯದಿಂದ ಕೇವಲ ಅರ್ಧ ಗಂಟೆ ಪ್ರಯಾಣದಷ್ಟು ದೂರವಿರುವ ಕರ್ನಾಟಕದಲ್ಲಿರುವ ಬಿಚಾಲೆ ಹಾಗೂ ಪಂಚಮುಖಿ ಆಂಜನೇಯ ಕ್ಷೇತ್ರಗಳು ಕೂಡ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಾಗಿವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಛ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಮಂತ್ರವನ್ನ ರಾಘವೇಂದ್ರರ ಭಕ್ತರು ಹೇಳುವುದು ಸರ್ವೇ ಸಾಮಾನ್ಯ. ಎಂಥ ಸಂಕಟಗಳು ಬಂದರೂ ಸರಿ, ಶ್ರೀ ಗುರುರಾಯರನ್ನ ಭಕ್ತಿಯಿಂದ ನೆನೆದರೆ ಸಾಕು, ಕ್ಷಣಾರ್ಥದಲ್ಲಿ ಅವು ಮಾಯವಾಗುತ್ತದೆ ಎನ್ನುವ ಅಚಲವಾದ ವಿಶ್ವಾಸವಿದೆ ರಾಯರ ಭಕ್ತರಲ್ಲಿ.